ಇವರಮೆ ಒಬ್ಬರೇ ಏರ್ನೊಟ್ಟಿಗೆ ನನ್ನ ಕ್ಲೋಸ್ ಫ್ರೆಂಡ್ನೊಟ್ಟಿಗೆ. ಹಾವು ಪೋಲ అమ్మా అయ్యి దాదాలు ఇస్తున్న కొరలమ్మా. హలో ఎక్స్క్యూజ్ మీ, ఇల్లలేరు ఉల్లేరా? ఉల్లేరు పోయా జోకులు పుర మర్యాద కొరన్ల కాను మారు. అమ్మా దాని కొరపిచేరా దాదాలు ఎత్తున్న కొరలమ్మా. కోడేదో ತಂಜನುಂಡಾವಾ? ತಂಜನ ತಂಜನ ನಾಯಿಗೆ ಬಾಡ್ಲಿ నమ్మే పిల్లలు ತಂಜನೊಂದಿಗೆ ತಿನ್ಪು. ನಾಯಿ ತಿಂಜಿಂದೆ ಅಂಕಲ್ ದಕ್ಕುನೆ. ಅಮ್ಮ ದೇವರೇ ಇತರ ಜೋಕುಂಡ ಪಾತ್ರೆ ಹೇಳಿದ್ದಪ್ಪ. ಎರಡು ಚಾ ಕೊರ್ಲೆ ಅವೆ ಹೆಂಗ್ ಚಾ ಬರ್ಚೆ ಹೆಂಗೊಂದು ಸಿಗರೇಟ್ ಕೊರ್ಲೆ ಮ್ಯಾಚ್ ಬಾಕ್ಸ್ ಉಂಡು. ಕಿರಣ್ ಒಂದು ಸ್ಟೇಟಸ್ ಒಂದು ಉಂಟು ಇಡವಲ್ಲ ತುಲಗೆ. నేనికి డైరెక్ట్ ಬಂತೊಲಿತೆ ಇತ್ತದ ದಕ್ಕೊಡ ಆವ ಮಾರೆ ದಕ್ಕುವೆ ಅಣ್ಣ
ಈರೆಂತು ದಕ್ಕುನೆ ತನ್ನ ಎಂಕಾಂಡಲ ಕೊರ್ಲೆನ್ನ ಎಂಕ್ ಬತ್ತನಲ್ಲ ಕ್ಯಾನ್ಸರ್ ನಿಕ್ ಬತ್ತನಲ್ಲ ಕ್ಯಾನ್ಸರ್. ಮೊಯ್ ಪೂಜೆ ಎಂಕಲ ಗುರುಪೂಜೆ ಎಂಚಿನ ಪುರ ಜನ ಉಲ್ಲೇರ ಅಣ್ಣ ಚೂರು ಎಡ್ಡೆ ಅಭ್ಯಾಸ ಎಲ್ಲ ಮಲ್ಪೊಡುಂಬೆ. ಆವ್ ಮಾರೆ ಬಿಲ್ಲೆ ತಂದನಿ ಬಿಲ್ಲಿ ಏನ್ ಕೊರ್ಪೆಂಬೆ? ನಿನ್ನ ಬರ್ಸೇನೆ ಕಡೆ ತೂತೆ ಏತ್ ಇರುವಾನೆ ದೇ ಬರ್ಪೇವೆ ಇಂದ ಗಾಡಿ ದೇಪು ಚೂರು ಸತ್ಯ ಬಂಡ್ರೆಲ್ಲ ಕಲ್ಪೋಡುಮೆ. ಯಾ ಉಂಡೆ ನಂಗೆ ಇಂದ ಗಾಡಿ ಎದಪ್ಪು. ಆವ್ ಮಾರೆ ಓಕೆ ಫುಲ್ಲು ಹೌದುಲೆ ಒಂದು ಪುಣ್ಣು ಬರೋದಿಲ್ಲ ಅಲ್ಲಿ. ಮರ್ಲೆ ಅವಿನ ಅಕ್ಕಯ್ಯ ನಿನ್ನ ಹಾಕಂಡ ಎನ್ನ ಹಾಕಲ್ಲ ಕಣ. ಇತ್ತದುಲ್ಲ ಮೊಲೆಂತುಲ್ಲ ಮೊಲ್ ಬಾರಿ ಬರ್ಲಿಲ್ಲ ಅವಿನ ಚಿಕ್ಕಪ್ಪನ ಮಗಲಿಯ ಹಾಲಿಂಕ್ ಮೆದ್ದಿ ಬೀರುಡಿಯ ಎಂಚಿ ಕರ್ಮ ಊರಿಡಿ ಮಾತ ನಿನ್ನ ಮೆಗ್ದಿ ಬಳಿಲು ಸೈಯಡ್ ಬಿಡು. ಮೊಲೆಂತುಲಗೆ ಅರ್ಲ ಮಾರೆ ಊರಿಡಿ ಮಾತ ನಿನ್ನ ಮೆಗ್ದಿ ಬಳಿಲೆ ಕತ್ತಿಗೆ కొడతిన కనటు బ్లాక్ అండ్ వైట్ ఫిల్మ్ డెంకులు నల్తిని ఇని కండ కనటు నీలి సారి పాడందాలు బత్తిని కనటూల మనసుడు కొండాటದ ఎన్నమకెదలు ఆలే కనటూల మనసుడు కొండాటದ ఎన్నమకెదలు ఆలే రాత్రిర్దించి ಹೊಸ ಕನ್ನನೆ ಬೂರುಂಡು ತೆಲಿಕೆ ಮರ್ಲೆರ್ಲಕ್ಕ ಮಂಡೇಡೆ ತಿರ್ಗುಂಡು ನಿದ್ರೆ ಇಜ್ಜಿ ಕಣ್ಣು ಸುಂಕೊಂದೇ ಉಂಡು ಇಂಚಿನ ಮರ್ಲು ಏಪ ಉಂತು ನಿಜನ ಕಡೆ ಮುಟ್ಟಲ ಒರಿವಾ ನಿನ ಪ್ರೀತಿದ ಅಲ್ಲ ಒಂಜಿ ತೆಲಿಕೆ ತೂಯರೆಂದೆ ಕಣ್ಣು ಕಟ್ಟು ಮಲ್ತೆನ ಅಲ್ಲ ಇಲ್ಲದೆದುರು ಬೋಡು ಪಂದೆ
ಯಾನ್ ಜಾರ್ದು ಊರ್ಯನ ತಿಳಿಕೇನೆ ಅಲ್ಲ ಮೋನೆಡು ಕೊಂಡಾಟದ ಎನ್ನ ಮೊಕೆದಲು ಆಲೆ ಕನಟೂಲ ಮನಸ್ಸುಡೆ ಕೊಂಡಾಟದ ಎನ್ನ ಮೊಕೆದಲು ಆಲೆ ಕಾಂಡೆಲ್ಲಕದು ಏರ್ನ ಮೋನೆ ತೂಯನ ಹೊರ್ಲೋದ ತೆಲ್ಕೆ ಗಲ್ಲ ಮರ್ಲ ಆಯನ ఇంకొంచెం మ్యాచ్ ఉండి ఆయన పోతు బర్పే ಸಂಜೆ ನಿನಗೆ ಬಣ್ಣ ಪಟಬರ್ದು ಬರ್ತೀರಿ ತೂತು ದಾದಂದು ಉಲಾಯಿ ರೋಮುಡು ತೂಪೆ ಫೋಟೋ ತುಯ್ಯೆ ಅವು ಬಣ್ಣ ಎಂಕ್ ಬರ್ಚಿ ನಮೆ 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 ನಿಕುಲ್ ದಾನಮೆ ಮೂಲ್ ಕುಲೊಂದಿನಿ ಇನಿ ಮ್ಯಾಚ್ ಅತ ಮೂಲು ಅಂದ ಏರೆಗ್ ಮಾತ ಒಂಜಿ ನಮ್ಮ ಟೀಮ್ ಕುಡೊಂಜಿ ಇಪ್ಪಿದ ಟೀಮ್ ಅಂದ ಅಂಚಂಡ ಇನಿ ಕಮೆಂಟ್ರಿ ನಮ್ಮನೆ ಈತು ಬರ್ತಾನ್ ಅಕ್ಲ ಟೀಮ್ ದಾನೆ ನಾನಲ್ಲ ಬೈಜ್ಜಿ ಅಲ್ಲ ಅಲ್ಲಿ ಬರ್ತೀನಿ ಬತ್ತೇರು ಬತ್ತೇರು ಅಂಕಣಕ್ಕೆ ಎದುರಾಳಿಗಳ ಆಗಮನ ಆಗುತ್ತಿದೆ ಅಂಪೈರ್ ತೋಜ್ಜೇರ್ ಮಾರ್ರೆ ಯಾನು ಮೂಲೆಯಲ್ಲೇ ಜಸ್ಟ್ ಮಿನಿಟ್ ಅಪ್ಪ ಇತ್ತೆ ಸಮಾಧಾನ ಉಂಟು ಮೊಕುಲೆ ಪಾಸ್ ವಿನ್ನರ್ ಮೊಕುಲೆ ಪತೋಪುನಿ ಚೆಂಡು ಬೌಲರ್ ಕೈಯಲ್ಲಿ ದಾಂಡಿಗ ಸಜ್ಜು ಪ್ರಥಮ ಚೆಂಡು ಮುನ್ನುಗ್ಗಿ ಬಾರಿಸುವ ಯತ್ನ ಕ್ಲೀನ್ ಬೌಲ್ಡ್ ಪ್ರಥಮ ವಿಕೆಟ್ ಪತನ ಮುಂದಿನ ಎಸೆದ ಬಲವಾದ ಹೊಡೆತ 1 ರನ್ ಸೇರ್ಪಡೆ ಮುಂದಿನ ಚೆಂಡು ಬಲವಾದ ಹೊಡೆತ ಮತ್ತೆ 1 ರನ್ ಸೇರ್ಪಡೆ ಮುಂದಿನ ಚೆಂಡು ಈ ಬಾರಿ ಮುನ್ನುಗ್ಗಿ ಬಾರಿಸುವ ಯತ್ನ ಸ್ಟಂಪ್ ಔಟ್ ಆಗಿ ನಿರ್ಗಮಿಸುತ್ತಿದ್ದಾರೆ ಅಂಪೈರ್ ರಿಂದ ಔಟ್ ತೀರ್ಪು ಮತ್ತೊಂದು ವಿಕೆಟ್ ಪತನ ಮುಂದಿನ ಚೆಂಡು ಬಲವಾದ ಹೊಡೆತ ಗಾಳಿಯಲ್ಲಿ ಚೆಂಡು ಮೈದಾನದಿಂದ ಹೊರಕ್ಕೆ ಸಿಕ್ಸರ್ ಮುಂದಿನ ಚೆಂಡು ಚುಕ್ಕಿಯಾಗ್ತಾ ಇದೆ ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ 8 ರನ್ ಪ್ರಥಮ ಚೆಂಡು ಉತ್ತಮ ಹೊಡೆತ 2 ರನ್ಗಾಗಿ ಓಡಾಟ 2 ರನ್ ಸೇರ್ಪಡೆ ಮುಂದಿನ ಚೆಂಡು ಬಲವಾದ ಹೊಡೆತ ಗಾಳಿಯಲ್ಲಿ ಚೆಂಡು ಷಟ್ಕ 6 ರನ್ ಸೇರ್ಪಡೆ ಈ ಬಾರಿ ಮುನ್ನುಗ್ಗಿ ಬಾರಿಸುವ ಯತ್ನ ಕ್ಲೀನ್ ಬೌಲ್ಡ್ ಮತ್ತೊಂದು ವಿಕೆಟ್ ಪತನ 1 ರನ್ ಸೇರ್ಪಡೆಯಾಗಿದೆ ಈ ಬಾರಿ ಬಲವಾಗಿ ಹೊಡೆದಿದ್ದಾರೆ 2 ರನ್ ಸೇರ್ಪಡೆ ಮುಂದಿನ ಚೆಂಡು ಬಲವಾದ ಹೊಡೆತ ಗಾಳಿಯ ಚೆಂಡು ಕ್ಯಾಚ್ ಔಟ್ ಆಗಿ ನಿರ್ಗಮಿಸುತ್ತಿದ್ದಾರೆ ವೀಕ್ಷಕರಲ್ಲಿ ಸಂಭ್ರಮ ಈ ಬಾರಿ ಕಪ್ತಾನ ದಂಡು ಬಲವಾದ ಹೊಡೆತ ಸಿಕ್ಸರ್ ಮುಂದಿನ ಚೆಂಡು ಉತ್ತಮವಾದ ಫೀಲ್ಡಿಂಗ್ ಕಂಡು ಬರುತ್ತಾ ಇದೆ 2 ರನ್ 1 ರನ್ ಸೇರ್ಪಡೆಯಾಗಿದೆ ಮುಂದಿನ ಚೆಂಡು ಗಾಳಿಯಲ್ಲಿ ಉತ್ತಮ ಕ್ಯಾಚ್ ಅಂಪೈರ್ ರಿಂದ ಔಟ್ ತೀರ್ಪು ಮತ್ತೆ 1 ರನ್ ಸೇರ್ಪಡೆ ಅಂತಿಮ ಎಸೆತ ಕ್ಲೀನ್ ಬೌಲ್ಡ್ ಆಗಿ ನಿರ್ಗಮಿಸುತ್ತಿದ್ದಾರೆ 3 ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ
29 ರನ್ ಗೆಲ್ಲಲು 30 ರನ್ಗಳ ಅವಶ್ಯಕತೆ. ಕಪ್ತಾನನಿಂದ ತಂಡಕ್ಕೆ ಸಲಹೆ ಸೂಚನೆ ಕಾದು ನೋಡೋಣ. ಇಲ್ಲಿ ಗೆಲುವು ಯಾರಿಗೆ? ಬಹಳ ರೋಚಕವಾದ ಕಾದಾಟದ ನಿರೀಕ್ಷೆ ಇದೆ. ಪ್ರಥಮ ಚೆಂಡು ಬಲವಾದ ಹೊಡೆತ. ತಮ್ಮ ಹೆಸರಕ್ಕೆ ಸಿಕ್ಸರ್ ಬಾರಿಸಿದ್ದಾರೆ. ಮುಂದಿನ ಚೆಂಡು ಮತ್ತೆ ಬಲವಾಗಿ ಬಾರಿಸುವ ಯತ್ನ. ಕ್ಯಾಚ್ ಆಗುವ ಸಂಭವ. ಕ್ಯಾಚ್ ಔಟ್. ನೋಡಿದರೆ ನಿರಾಸೆ. ಮುಂದಿನ ಚೆಂಡು ಚುಕ್ಕಿಯಾಗ್ತಾ ಇದೆ. ಯಾವುದೇ ರನ್ ಇಲ್ಲ. ಈ ಬಾರಿ ಅಗಲ ಎಸೆತ. ಒಂದು ಎಕ್ಸ್ಟ್ರಾ ರನ್. ಮುಂದಿನ ಚೆಂಡು ಮುನ್ನುಗ್ಗಿ ಬಾರಿಸುವ ಯತ್ನ. ಸ್ಟೆಪ್ ಔಟ್ ಆಗಿದ್ದಾರೆ. ಮತ್ತೊಂದು ವಿಕೆಟ್ ಪತನ. ಬಲವಾದ ಹೊಡೆತ. ಮತ್ತೊಂದು ಸಿಕ್ಸರ್. 6 ರನ್ ತಂಡಕ್ಕೆ. ಮುಂದಿನ ಚೆಂಡು ಬಲವಾದ ಹೊಡೆತ. ಕ್ಯಾಚ್ ಔಟ್ ಆಗಿ ನಿರ್ಗಮಿಸುತ್ತಿದ್ದಾರೆ. ಓವರ್ ಮುಕ್ತಾಯಕ್ಕೆ 13 ರನ್, 3 ವಿಕೆಟ್ ನಷ್ಟಕ್ಕೆ. ಮುಂದಿನ ಚೆಂಡು 2 ರನ್ಗಾಗಿ ಓಡಾಟ. ಸ್ಟೆಪ್ ಔಟ್ ಆಗುವ ಸಂಭವ ಇಲ್ಲ. ಈ ಬಾರಿ ಅಗಲ ಎಸೆತ. ಮುಂದಿನ ಚೆಂಡು ಮುನ್ನುಗ್ಗಿ ಬಾರಿಸುವ ಯತ್ನ. ಸ್ಟೆಪ್ ಔಟ್. ವಿಕೆಟ್ ಕಳೆದುಕೊಂಡಿದ್ದಾರೆ. ಈ ಬಾರಿ ಶರಣ್ ಅವರು ಬ್ಯಾಟಿಂಗ್ಗೆ ಆಗಮಿಸುತ್ತಿದ್ದಾರೆ. ರನ್ ಸೇರ್ಪಡೆಯಾಗಿದೆ. ಮುನ್ನುಗ್ಗಿ ಬಾರಿಸುವ ಯತ್ನ. ಮತ್ತೊಂದು ಸ್ಟೆಪ್ ಔಟ್. ಮತ್ತೊಂದು ವಿಕೆಟ್ ಪತನ. ಸಂಕಷ್ಟದಲ್ಲಿ ತಂಡ. ಈ ಬಾರಿ ತಂಡದ ಕಪ್ತಾನ ಕಿರಣ್ ಅವರು ಆಗಮಿಸುತ್ತಿದ್ದಾರೆ. ಗೆಲ್ಲಲೇಬೇಕಾದ ಒತ್ತಡದಲ್ಲಿ. ಬಲವಾಗಿ ಬಾರಿಸುವ ಯತ್ನ. ಚುಕ್ಕಿ ಎಸೆತ. ಒತ್ತಡದಲ್ಲಿ ತಂಡದ ಕಪ್ತಾನ. ಇನ್ನೊಂದು ವಿಕೆಟ್ ಕಳೆದುಕೊಂಡರೆ ತಂಡಕ್ಕೆ ಗೆಲುವು ದೂರ. ಮುಂದಿನ ಎಸೆತ. 1 ರನ್ ಸೇರ್ಪಡೆ. ಎದುರಾಳಿ ತಂಡದ ಕಪ್ತಾನ ಕೂಡ ಒತ್ತಡದಲ್ಲಿ. 6ರ ಮುಂದೆ 12ರ ಗುರಿ. ಬಹಳ ಜಿದ್ದಾಜಿದ್ದಿನ ಕಾದಾಟ. ಚೆಂಡು ಕಪ್ತಾನ ಕೈಯಲ್ಲಿ. ದಾಂಡು ಕೂಡ ಕಪ್ತಾನ ಕೈಯಲ್ಲಿ. ಕಾದು ನೋಡೋಣ ಇಲ್ಲಿ ಗೆಲುವು ಯಾರಿಗೆ. ಪ್ರಥಮ ಎಸೆತ ಉತ್ತಮ ಹೊಡೆತ. 2 ರನ್ಗಾಗಿ ಓಡಾಟ. 2 ರನ್. ಮತ್ತೆ ಉತ್ತಮವಾದ ಹೊಡೆತ. 2 ರನ್ಗಾಗಿ ಓಡಾಟ. 2 ರನ್. 4ರ ಮುಂದೆ 8. ಇಲ್ಲಿ ಯಾರಿಗುಂಟು ಗೆಲುವಿನ ನಂಟು. ಮುಂದಿನ ಚೆಂಡು ಉತ್ತಮವಾದ ಹೊಡೆತ. 2 ರನ್ಗಾಗಿ ಓಡಾಟ. ಉತ್ತಮವಾದ ಥ್ರೋ. 2 ರನ್. 3ರ ಮುಂದೆ 6. ಇಲ್ಲಿ ಗೆಲ್ಲುವವರು ಯಾರು? ಮುಂದಿನ ಚೆಂಡು ಬಲವಾದ ಹೊಡೆತ. ಗಾಳಿ ಚೆಂಡು. ಕ್ಯಾಚ್ ಆಗುವ ಸಂಭವ. ಮತ್ತೆ 2 ರನ್ಗಾಗಿ ಓಡಾಟ. ಅಲ್ಲೇ ಗಲಾಟೆ ಶುರು ಅಂಡಿಯಾ. ಎಸ್ಕೇಪ್.
డాడీ ఇంకా అవే పడినావు ఎక్కడ పొడిచి పడినత్తి ఎక్కడ పొడిచివన్నా ఇంకిత్తే బోడు ಅತ್ತು ಮಾರೆ ಈತಿಲ್ಯ ಗೊಬ್ಬುನ ವಿಷಯ ಪಾತಿರು ಜರತ ಅಂದ್ಯ ಅಕ್ಲಿ ಪಂದ್ ಮನ್ ಸಾಕಾನ್ ಏರ್ ಪನ್ಪಿನ ಅಕ್ಲಿಗೆ ಅಕ್ಕುಳ್ಳ ನಾ ಪಾತೇರ ನಿಜ ಅಕ್ಲಿನ ಸರಿ ಮಲ್ಪನ ಜನ ಏರ್ಲ ಇಜ್ಜರ నేను సరి మంతును ఆ జన మాత్రే ఆ జన పత్తన్న బిరుగు బతిలేక ఆ జన పర్కెద పిడి दादावन पर ये बे फिर क्या जना यबा ಒಮ್ಮದೇವರೇ ಪೋಣು ಮಾರೆ ವಾವಂಜಿ ಚಗಪಟ್ಟೆ ನಾಯಿ ಮಾರೆ ಉನ್ನಿಗೆಲ್ಲ ತೂತು ಜೇರ್ ಮಾರೆ దానమ్మ బారి టెన్షన్ ఇచ్చలేక దోజును యాను ఇప్పుడు నికలేదా టెన్షన్ ఈ మూజి కాసేపునగా నికలేదా బోడిగా పల్లె దాదా ప్రాబ్లం ಇರಕ್ ವಿಷಯ ಗೊತ್ತಿಜ್ಜಿ ಸರಲ್ನ ಕಿರಲ್ನ ಗೊಬ್ಬುನವಳು ಗಲಾಟೆ ಮಲ್ತಿತ್ತೆ ಪಾತಿರು ಜರ್ತಿ ನಿಕ್ಲ ಜೀಜ ನೆಪ್ಪುನಗ ನಿಕ್ಲ ಸರಿ ಮಲ್ಪರಾಜ ಮಾರೆ ಮೇ ಈತ ಗಟ್ಟಿಲೆ ಮಾರೆ ಮೀಂಜ ಕರ್ಮೋಗ ಮನೆ ಪೂಜಿ ಯಾಕೆ ನಾ ಜನ ಸೈತೇವು ನೀನ್ ಯಾನ್ ಸಾರಿ ಮಲ್ಪೆ ಯಾನೇ ಸಾರಿ ಮಲ್ಪೆ ಸಾರಿ ಮಲ್ಪೆ ಬುಡೆ ಬಂಡೆ ಬುಡೆ ಬರ್ಪೆ ಭಯ 4 ಗಂಟೆ ಆಗ್ಲು ಓಳಿತಲ್ಲ ನಂಗೆ ತಿಕ್ಕೊಡ್ ಬಂದು ಪಾತರ್ಲೆ ಇಟ್ಟಿದ್ದಾನೆ ಒಂದು పొద్దు పాతరు వైదిన నాచిగా మల్పే పాతరు ದೇ ಲೆತ್ತಿಂದೆ నువ్వే లెత్తిందా ಗೊತ್ತಿಜೆ అవుల ಅಂದಾತ లెత్తిందా ಬಂಡ లెత్తినా ಗೊತ್ತಿಜಾಗೆ ಯಾನ್ ಲೆತ್ತಿನಕ್ ಬತ್ತೀನಿ ಯಾನಾದೆ ಬೈದಿನತ್ತು ಅಲ್ಲ ಐ లెత్తినకు బత్తిని అత్త అయి నీ ఎంచిన అనిపినాయా అవల్ల యావల్ల కని లెప్పుడే బర్పినాయ అక్కలు పొడియా ఎన్న లవ్వి ನೇರೆಗೋಸ್ಕರ ಬೈಜ್ಜೇಡೆಗೆ ಆ ಏರೆಗೋಸ್ಕರ ಬೈಜ್ಜಾಗೆ ಬಗೆ ಇದೇ ಬೈದಿನ್ಯಾ ನಮ್ಮ ಆಯಂಕ ಆಗಿನಿ ಮಾರೆ ಈ ಪಂಡ ಆಯ್ ಪಂಡಿಲ ಕನೇತ ಆಯ್ ನಿಕ್ಕಾಕಂಡ ಎಂಕ ಹಾಕಿಲ ಕತ್ತ ಇತ್ತೆ ಯಾಗ ಹಾಕೋಣ ಹಾಗಾಕರೆ ಆಂಬುಡೆ ಆಗಾಕೆರ್ದಿರ್ನು ಎಂಕ ಹಾಕೆರ್ದಿರುಜ ಅಯ್ಯಪ್ಪ ಇಂಚು ಪಿಟ್ಟಿಯ ಯವ್ವ, ರಾಮದೇವ అమ్మ ముగిలిన సాలి మార్ తర్వాత ధ్యానం పెట్టి తినుపులా కాంట పుణ్య వేర్ల తూతు చేరు మారే అబ్బదే బతుకుదని నట్టు తనుతున్నాడు నన్ను జన్మకి ఈ వేళ పొడిచి పొరపోయి తిరుగు ಹಲೋ ಇಂಕೊಂಚೂರು ಎರಡು ಪಾತ್ರೆ ಉಂಟು ತೂಗು ಸೇತುವೆ ಎಡೆ ಮೇಲೆ ಹೌ ಬರ್ಬ
ಈಗ ಲೇಟ್ ಆಂಡ್ ಒಂಜಿ ಇಂಪಾರ್ಟೆಂಟ್ ವಿಷಯ ಪಾತಿರೆ ಬರ್ರೆ ಪಂಡೆ ಅಲ್ಪ ತೂಲೆ ಆ ಬ್ರಿಪ್ ಸರ್ ಇಪ್ಪನಾಗ ಮಾತೆರೆಗ್ಲ ಬೋಡಿತ್ತಂಡು ಮಾತೆರೆಗ್ಲ ಖುಷಿ ಆನ್ ಬಟ್ ಅವು ಬೂರಿ ಬೊಕ್ಕ ಎರೆಗ್ಲ ಬೊಚ್ಚಿ ಒರಿ ಏನನ್ನು ಲವ್ ಮಲ್ಪುನಾರು ಕುಡೋರಿ ಏನನ್ ಮದ್ನ ಎರಿ ಪಿದಾಡ್ನಾರು ಬಟ್ ಐರ್ ದುಂಬು ನಿಕ್ಕುಡು ರಜ್ಜನೆಲ್ಲ ಕ್ಲೋಸ್ ಮಾತೆಲ್ಲ ಫ್ರೆಂಡ್ಸ್ ಇತ್ತಿಂದ ನಿಖಿಲನ ಕೈ ಪೋಡ್ ಪನ್ನಾಗ ಖುಷಿ ಆವಂದಿತ್ತನು ಬಟ್ ನಿಖಿಲ ನಡಿಟು ಯಾನೇ ಒಂಜಿ ಪ್ರಾಬ್ಲಮ್ ಪಂದು ಗೊತ್ತಿಜ್ಜಾಂಡ್ ಐಕೆ ಯಾನಿಕ್ಲೆ ದೂರ ಪೋಂದಿಲ್ಲ ಆಯ್ನದ್ ಬೇಕಾ ನಿಕ್ಕುಡು ರಜ್ಜನ ಸರಿ ಆವರಂದೊಂದಿದೆ ಅಂಚನೆ ಆಪ್ರಿಚ್ ಬಾಯ್ ಬಾಯ್ ಸರಿ ಪನ್ನಗ ಮಾತೆರೆಗ್ಲ ಬೋಡಿತ್ತಂಡು ಬಟ್ ಅಡ ಊರಿ ಬೊಕ್ಕ ಎರೆರೆಲ್ಲ ಬೊಚ್ಚಿ ಕಣ್ಣು ತೋಜ ಮಾರೆ ಕೆರ್ಪಣ ಹಲೋ 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 ಕಿರಣ್ ದಾದ ಗೊತ್ತುಂಡ ಓಲೈ ಇನ್ನೊಂದು ಅರ್ಜೆಂಟ್ ವಿಷಯ ಪಂಡ್ರಿತ್ತು ಮುಲ್ಪ ಶರಣ ಶರಣ ಯಾ ನಿನ್ನ ಫ್ರೆಂಡ್ ಬೈದೆ ಶರಣ ಪಾತೇರ್ ಶರಣ 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 ಪಾತೇರ್ ಶರಣ ಯಾ ನಿನ್ನ ಕ್ಲೋಸ್ ಫ್ರೆಂಡ್ ಬೈದೆ ಶರಣ ಶರಣ ಪಾತೇರ್ ಶರಣ ಪಾತೇರ್ ಶರಣ ಶರಣ ಪಾತೇರ್ ಶರಣ 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 ಶರಣ
ಯಾವ್ದಮೆ ಜನನೊಟ್ಟಿಗೆ ಗೊಬ್ಬುಳೆಜ್ಜಿ ಜನನೊಟ್ಟಿಗೆ ಕೋಪ ಕೋಪ ಕ್ಲೋಸ್ ಫ್ರೆಂಡ್ ಕೋಪ ರಡ್ಡು ಬುಡಂದೆ ಪತನ್ಬೆ ಬೇಡ ಪತನ್ ಪೋ ಪೋ ಪೋಯ್ತೆ ನಿಮ್ಮ ಜೀವನದಲ್ಲಿ ಕೂಡ ಯಾವುದಾದರೂ ಸಣ್ಣ ಕಾರಣಕ್ಕಾಗಿ ಗೆಳೆತನವನ್ನು ಕಳೆದುಕೊಂಡಿದ್ದರೆ ಎಲ್ಲ ಮರೆತು ಮತ್ತೆ ಬರುವುದಾಗಿ. ಗೆಳೆತನಕ್ಕಿಂತ ಪ್ರತಿಷ್ಠೆ ದೊಡ್ಡದಲ್ಲ.